ಭಾರಿ ಚೆಂದಾಗಿದೆ. ಈ ರೆಸಿಪಿ ನಿಮಗೆ ಬೇಕಾ? ಇವತ್ತು ನನ್ನ ಹಸ್ಬೆಂಡ್ ಹತ್ರ ಈ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿಯನ್ನು ಮಾಡಿಸ್ತಾ ಇದ್ದೇನೆ. ಸೊ ನೀವು ಕೂಡ ವಿಡಿಯೋ ನೋಡಿ, ಹಾಗೆ ನೀವು ಕೂಡ ಇದನ್ನು ಮಾಡ್ಬೋದು. ತುಂಬ ಈಸಿ ರೆಸಿಪಿ. ನನ್ನ ಗಂಡನೇ ಇಷ್ಟು ಚೆಂದ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಖಂಡಿತ ಯಾರು ಸಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಪಕ್ಕ ನಾಟಿ ಸ್ಟೈಲ್ ಬಿರಿಯಾನಿ. ನಮ್ಮ ಮಲೆನಾಡು ಸೈಡ್ ಈ ರೀತಿ ಬಿರಿಯಾನಿ ಜಾಸ್ತಿ ಮಾಡೋದು. ಸೊ ನೋಡಿ ವಿಡಿಯೋ. ಸರಿ, ಈಗ ಬಿರಿಯಾನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಲ್ಲ? ಹಾಂ, ಈಗ ಅಲ್ಲಿ ಮಟನ್ ಉಂಟಲ್ಲ, ಅದರಲ್ಲಿ 1 kg ಮಟನ್ ಉಂಟು. ಸೊ ನಾವು 1 kg ಮಟನ್ ಹಾಕಿ ಅದಕ್ಕೆ ಒಂದು ಅರ್ಧ kg ಅಕ್ಕಿ ಹಾಕಿ ನಾವು ಬಿರಿಯಾನಿ ಮಾಡುವ. ಸೊ ನಮಗೆ ಮಟನ್ ಪೀಸ್ ಜಾಸ್ತಿ ಬೇಕಲ್ಲ, ಹಾಂ, ಹಾಗಾಗಿ ಸೊ ಮೊದಲಿಗೆ ನೀಟಾಗಿ ಆ ಮಟನನ್ನು ತೊಳ್ಕೊಳ್ಬೇಕು. ಸೊ ತೊಳ್ಳಿರಿ. ಅದು A to Z ನೀವೇ ಮಾಡಬೇಕು, ಇಲ್ಲದ್ರೆ ಗೊತ್ತಾಗೋದಿಲ್ಲಲ್ಲ. ಈಗ ಮಟನನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀರಲ್ಲ, ಅದರ ನೀರು ಎಲ್ಲ ನೀಟಾಗಿ ತೆಕ್ಕೊಳ್ಬೇಕು. ಹಾಂ, ಈಗ ಅದಕ್ಕೆ ಒಂದು ಸಿಂಪಲ್ ಮ್ಯಾರಿನೇಷನ್ ಮಾಡುವ. ಸೊ ಅದಕ್ಕೆ ನಾ ಹೇಳ್ತೇನೆ, ನೀವು ಐಟಮ್ ಎಲ್ಲ ಹಾಕಬೇಕು. ಓಕೆ ಮೇಡಮ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ, ಮತ್ತೆ ಹಾಕ್ಬೋದು. ಆದರೆ ಈಗ ಸ್ವಲ್ಪ ಹಾಕಿ. ಎಷ್ಟು ಹಾಕಬೇಕಾ? ಇನ್ನೊಂದು ಸ್ವಲ್ಪ ಹಾಕಿ, ಅದನ್ನು ಹಾಕಿ. 1 ಸ್ಪೂನ್ ಹಾಕಬೇಕಾ? ಹಾಂ, ಇನ್ನೊಂದು ಸ್ಪೂನ್ ಹಾಕಿ. ಹಾಂ, ಇನ್ನೊಂದು ಸ್ವಲ್ಪ ಹಾಕಿ. ಹಾಂ, ಸಾಕು. ಮೆಣಸಿನ ಪುಡಿ ಹಾಕಿ. ಆಗ್ತದೆ ಯಾವ್ದು ಸಹ. 1 ಸ್ಪೂನ್ ಹಾಕಿ, ಆಯ್ತಾ? ಒಂದು ಫುಲ್? ಹಾಂ, 1 ಫುಲ್ ಸ್ಪೂನ್ ಹಾಕಿ. ಸಾಕಾ ಇಷ್ಟು? ಹಾಂ, ಸಾಕಲ್ಲ? ಹಾಂ. ಈಗ ಅರಶಿನ ಪುಡಿ ಹಾಕಿ. ಅರಶಿನ ಪುಡಿ ಸ್ವಲ್ಪ ಸಾಕಾಯ್ತಾ? 1/4 ಸ್ಪೂನ್ ಸಾಕಾಗ್ತದೆ. ಎಷ್ಟು? ಅಷ್ಟು ಬೇಡ, ಅದರ 1-2 ಚಿಟಿಕೆ ಆಗುವಷ್ಟು ಸಾಕು. ಎಷ್ಟು? ಹಾಂ, ಹಾಂ, ಸಾಕು. 1 ಸ್ಪೂನು ಫುಲ್ಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಮತ್ತು ಫ್ರೈ ಮಾಡುವಾಗ 1 ಸ್ಪೂನ್ ಹಾಕುವ. ಎಷ್ಟು ಸಾಕಾ? ಹಾಂ, ಹಾಕಿ. ಈಗ 1 ಸ್ಪೂನ್ ಸಾಕು. ಈಗ ಮೊಸರು ಹಾಕಿ. ಒಂದು ಕಪ್ ಆಗುವಷ್ಟು ಹಾಕಿ. ಅವನು ಯಾಕೆ ಹೇಳಿ? ಯಾವ ಹೇಳಿದ್ದು? ಓ, ಸೂಪರ್ ಉಂಡೆ, ಎಮ್ಮಿ ಉಂಡೆ. ಹಾಂ, ಈಗ ನೀಟಾಗಿ ಅದನ್ನು ಕಲಸಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡದ್ದಾಯ್ತಲ್ಲ, ಇನ್ನೊಂದು 1/4 ಗಂಟೆಯಿಂದ ಅರ್ಧ ಗಂಟೆವರೆಗೆ ಮ್ಯಾರಿನೇಷನ್ಗೆ ಇಡುವ. ಅದು ನೀಟಾಗಿ ಉಪ್ಪು ಖಾರ ಎಲ್ಲ ಎಳ್ಕೊಳ್ಳಿ. ಈಗ ಅರ್ಧ ಗಂಟೆ ಆಯ್ತಲ್ಲ, ಸೊ ನಾವೀಗ ಮಟನನ್ನು ಕುಕ್ಕರಲ್ಲಿ 1 ವಿಷಲ್ ಹಾಕಿಸಿ ಬೇಯಿಸುವ. ಸೊ ಮಟನ್ ಹೀಗೇ ನೀಟಾಗಿ ಬೇಯುವುದಿಲ್ಲ. ಸೊ ತುಂಬ ಟೈಮ್ ಹಿಡಿತದೆ ಬೇಯಲಿಕ್ಕೆ, ಹೀಗೆ ಬೇಯಿಸಿದರೆ ಪಾತ್ರೆಯಲ್ಲಿ. ಹಾಗಾಗಿ ಕುಕ್ಕರಲ್ಲಿ 1 ವಿಷಲ್ ಹಾಕಿಸಿಕೊಳ್ಳುವ. ಅದಾದಮೇಲೆ ಅಕ್ಕಿ ಜೊತೆ ಪುನಃ ಬೇಯಲಿಕ್ಕೆ ಇರ್ತದಲ್ಲ. ಸೊ ಕುಕ್ಕರನ್ನು ಇಡಿ. ಅದನ್ನ ನಾನು ತೊಳೆದು ತಂದಿದ್ದೇನೆ ಕುಕ್ಕರನ್ನು. ಈಗ ಅದಕ್ಕೆ ಮಟನ್ ಹಾಕಿ. ಹಾಂ, ಈಗ ನಾವು ಮಸಾಲೆ ಎಲ್ಲ ಫ್ರೈ ಮಾಡಿಕೊಳ್ಳುವ. ಸೊ ಫ್ರೈ ಮಾಡಿ ಮತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಉಂಟು. ಈಗ ಸ್ವಲ್ಪ ಎಣ್ಣೆ ಹಾಕಿ. ಹಾಂ, ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ. ಹಾಂ, ಸಾಕು. ಎಣ್ಣೆ ಬಿಸಿ ಆಯ್ತಲ್ಲ, ಈಗ ಅದಕ್ಕೆ ಎಲ್ಲ ಸ್ಪೈಸಸ್ ಹಾಕಿ. ಹಾಂ, ಅದು ಅನಾನಸ್ ಹೂ, ಅದೊಂದು ಹೂ ಹಾಕಲಿಕ್ಕೆ. ಹಾಂ, ಮತ್ತು ಕಾಳು ಮೆಣಸು ಹಾಕಿ. ಅದೊಂದು ಸ್ಪೂನ್ ಇದೆ. ಅದು ಶಾಹಿ ಜೀರಾ ಹಾಕಿ. ಹಾಂ, ಅದೊಂದು ಅರ್ಧ ಸ್ಪೂನ್ ಇದೆ.
ಮತ್ತು ಸೋಂಪು ಹಾಕಿ, ಅದು ಅರ್ಧ ಸ್ಪೂನ್ ಇದೆ. ಮತ್ತು ಚಕ್ಕೆ ಒಂದು ಒಂದು ಚಿಕ್ಕ 2-3 ಪೀಸ್ ಇದೆ. ಮತ್ತು ಲವಂಗ ಹಾಕಿ, ಏಲಕ್ಕಿ ಹಾಕಿ. ಅದು ಸ್ವಲ್ಪ ಸಿಡಿತದೆ, ಚಿಕ್ಕ ಉಂಟಲ್ಲ ಫ್ಲೇಮ್. ಅದು ಸಾಕು, ಅದು ಬಿಸಿ ಆಯಿತು. ಅದಕ್ಕೆ ಆನಿಯನ್ ಹಾಕಿ. ಅದರಲ್ಲಿ 2 ಗೆಡ್ಡೆ ಆನಿಯನ್ ಇದೆ, ಅದನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೇನೆ. ಬೇಗ ಹಾಕಿಲ್ದಿದ್ರೆ ಅದು ಪಟ ಹೇಳ್ತದೆ. ಈಗ ಫ್ರೈ ಮಾಡಿ. ಹಾಗೇನೆ. ಅದಕ್ಕೆ ಈಗ ಹಸಿ ಮೆಣಸನ್ನ, ಕಾಯಿ ಮೆಣಸನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಒಟ್ಟಿಗೆ ಫ್ರೈ ಮಾಡಿ. ಅದರಲ್ಲಿ ನಾನು 12 ಕಾಯಿ ಮೆಣಸು ಹಾಕಿದ್ದೇನೆ. ಮತ್ತು ಖಾರ ನೋಡಿ ಬೇಕಾದರೆ ಹಾಕ್ಕೊಳ್ಬೋದು, ಎಕ್ಸ್ಟ್ರಾ ಅಂದರೆ ಚಿಲ್ಲಿ ಪೌಡರ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ನಮ್ಮ ಖಾರಕ್ಕೆ ಅಷ್ಟು ಮೆಣಸು ಸಾಕಂತೇಳಿ ಅಷ್ಟು ತಗೊಂಡಿದ್ದೇನೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸರಿಯಾಗಿ ಫ್ರೈ ಆಯ್ತಾ? ಸಾಕು. ಇನ್ನು ಅದನ್ನು ಅದೇ ಪ್ಲೇಟಿಗೆ ಹಾಕಿ ಬಿಡಿ. ಆನಿಯನ್ ಇತ್ತಲ್ಲ, ಆ ಪ್ಲೇಟಿಗೆ ಹಾಕಿ. ಅದು ಬಿಸಿ ಆರ್ಲಿ, ಅದಾದ್ಮೇಲೆ ಗ್ರೈಂಡ್ ಮಾಡುವ. ಬೇಡ, ಬೇಕು ಜಾಸ್ತಿ. ಎಣ್ಣೆ ಹಾಕಿಕೊಳ್ಳಿ. ಬಿರಿಯಾನಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡಲಿಕ್ಕೆ ಇರ್ತದೆ. ಮೆಲ್ಲ. ಸಾಕು. ಸಾಕು. ಈಗ ಆ ಸೊಪ್ಪೆಲ್ಲ ಹಾಕ್ಕೊಳ್ಬೇಕು. ಅದು ಪುದೀನ, ಅದರಲ್ಲಿ 1 ಬೌಲ್ ಉಂಟು. ಅದು ನೀರು ಹಾಕ್ಲಿಕ್ಕಿಲ್ಲ, ಬರೀ ಸೊಪ್ಪು ಹಾಕ್ಲಿಕ್ಕೆ. ಅದು ತೊಳೆಯುವಾಗ ಅದ್ರಲ್ಲಿ ನೀರು ಇರ್ತದಲ್ಲ, ಹಾಗೆ ಕೈಯಲ್ಲಿ ತೆಗೆದು ಹಾಕಬೇಕು. ರಪ್ಪ ಹಾಕಿ ನೀವು. ಕೊತ್ತಂಬರಿ ಸೊಪ್ಪು ಅದು 1 ಬೌಲ್ ಉಂಟು. ಅದು ಮೆಂತ್ಯ ಸೊಪ್ಪು, ಅದು ಸಹ ತೊಳೆದು ತಗೊಂಡಿದೆ, ಅದು ಸಹ 1 ಬೌಲ್ ಉಂಟು. ಅದಷ್ಟನ್ನು ಚಂದ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅದು ನಾನು ಕಟ್ ಮಾಡಲಿಲ್ಲ, ಹೇಗೂ ಗ್ರೈಂಡ್ ಮಾಡ್ಲಿಕ್ಕೆ ಉಂಟಲ್ಲ ಹಾಗೆ. ಅದೀಗ ಅದು ಬೇಯುವಾಗ ಫುಲ್ಲು ಸ್ವಲ್ಪ ಆಗಿ ಹೋಗ್ತದೆ. ಹೇಗೆ ಆಗ್ತದೆ ಕುಕ್ಕಿಂಗ್ ಹೇಗೆ ಆಗ್ತದೆ? ಅದೇ ಕುಕಿಂಗ್ ಮಾಡೋದು, ನೀವು ಕೆಲಸಕ್ಕೆ. ಆಯ್ತಾಯ್ತು. ಅಂದ್ರೆ ಕುಕ್ಕಿಂಗ್ ಕೂಡ ಒಂದು ಕೆಲಸ. ನೀವು ಕೆಲಸಕ್ಕೆ ಹೋಗೋದಂತ ದೊಡ್ಡ ಇದಾಗೋದು ಬೇಡ. ಸಾಕದು ಫ್ರೈ ಆದದ್ದು, ತೆಗೀರಿ. ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ. ಬೇಡ, ಸಪ್ರೇಟ್ ಆಗಿ ಬೇರೆ ಪ್ಲೇಟ್ ಉಂಟು. ಈಗ ಅದು ನೀರುಳ್ಳಿ ಎಲ್ಲ ಬಿಸಿ ಆರಿದೆ, ಫ್ರೈ ಮಾಡಿದ್ದು. ಸೊ ಅದನ್ನು ಒಂದು ಪೇಸ್ಟ್ ಮಾಡಿ ತರಬೇಕು. ತಿಕ್ ಪೇಸ್ಟ್ ಆದರೆ ಆಯಿತು. ಸ್ವಲ್ಪ ನೀರು ಹಾಕಿ, ನೀರುಳ್ಳಿ ಮಿಕ್ಸನ್ನು ಹಾಕಿ. ಹಾಂ. ಈಗ ಅದು ಆನಿಯನ್ ಮಿಕ್ಸನ್ನು ನಾನು ಪೇಸ್ಟ್ ಮಾಡಿ ತಂದಿದ್ದೇನಲ್ಲ, ಅದನ್ನು ಬೌಲಿಗೆ ಹಾಕಿ ಇಡಿ. ನೀನು ಪೇಸ್ಟ್ ಮಾಡಿದಲ್ಲ, ಮಿಕ್ಸಿ ಮಾಡಿದ್ದು ಪೇಸ್ಟ್. ಆಯಿತು. ಹಾಕಿ, ಅದು ಉಳಿದ್ರೆ ತೊಂದರೆ ಇಲ್ಲ. ಹಾಕಿ.
ಇನ್ನು ಅದೇ ಜಾರಿಗೆ ಇದು ಕೊತ್ತಂಬರಿ ಸೊಪ್ಪು ಪುದೀನ ಮೆಂತ್ಯ ಸೊಪ್ಪು ಅದನ್ನು ಸಹ ಹಾಕಿ ಅದನ್ನು ಸಹ ಪೇಸ್ಟ್ ಮಾಡಿ ತರ್ತೇನೆ. ಕೊಡಿ, ನಾನು ಅದನ್ನು ಪೇಸ್ಟ್ ಮಾಡಿ ತರ್ತೇನೆ. ಈಗ ಫೈನಲ್ ಸ್ಟೆಪ್ ರೆಡಿ ಮಾಡುವ. ಸೊ ನಮ್ದೀಗ ಮಟನ್ ಕೂಡ ಬೆಂದಾಗಿದೆ, ಒಂದು ವಿಷಲ್ ಹಾಕಿಸಿದೆ ಸ್ಲೋ ಫ್ಲೇಮ್ ಇಟ್ಟು. ಸೊ ನೀವೀಗ ಸ್ಟವ್ ಆನ್ ಮಾಡಿ. ಈಗ ಅದು ನಾನ್ ಸ್ಟಿಕ್ ಪಾತ್ರೆಯನ್ನು ಇಡಿ. ಯಾವುದೇ ಹೆವಿ ಬಾಟಮ್ ಪಾತ್ರೆ ಇದ್ರೆ ಆಗ್ತದೆ, ನಾನ್ ಸ್ಟಿಕ್ ಆಗಬೇಕಂತಿಲ್ಲ, ನಾನ್ ಸ್ಟಿಕ್ ಆದರೆ ಈಸಿ ಆಗ್ತದೆ ಅಂತೇಳಿ. ಹಾಗೆ ಈಗ ಅದಕ್ಕೆ ಆಯಿಲ್ ಹಾಕ್ಕೊಳ್ಬೇಕು. ಈಗ ಎಣ್ಣೆ ಹಾಕಿದ್ರಲ್ಲ, ಅದರಲ್ಲಿ ಒಂದು 150 ml ಆಗುವಷ್ಟು ಉಂಟು ಎಣ್ಣೆ. ಹಾಗೆ ಈಗ ಅದಕ್ಕೆಲ್ಲ ಸ್ಪೈಸಸ್ ಎಲ್ಲ ಹಾಕಬೇಕು. ನಾನು ಎಂಥದ್ದು ಅನಾನಸ್ ಮೊಗ್ಗು ಒಂದು ಹಾಕಿ. ಅದೆಂತ ಏಲಕ್ಕಿ 4 ಇದೆ, ಮತ್ತೆ ಲವಂಗ ಒಂದು 5 ಪೀಸ್ ಇದೆ, ಚಕ್ಕೆ ಒಂದು 3 ಪೀಸ್ ಇದೆ ದೊಡ್ಡದು. ಅದು ಕಸೂರಿ ಮೇಥಿ ಅದು ಸ್ವಲ್ಪ ಹಾಕಬೇಕು. ಅದು ಕಾಳು ಮೆಣಸು ಒಂದು 1/4 ಸ್ಪೂನ್ ಸಾಕು. ಸೋಂಪು ಕೂಡ ಒಂದು 1/4 ಸ್ಪೂನು. ಅದು ಶಾಹಿ ಜೀರಾ ಅದು ಕೂಡ ಒಂದು 1/4 ಸ್ಪೂನ್. ಮತ್ತು ಅದು ಪಲಾವ್ ಎಲೆ ಉಂಟಲ್ಲ ಬಿರಿಯಾನಿಯಲ್ಲಿ, ಅದನ್ನು ಹಾಕಿ. ಗುಡ್. ಈಗ ಅದು ಫ್ರೈ ಆಗ್ತಾ ಉಂಟಲ್ಲ, ಈಗ 2 ಆನಿಯನ್ ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕಿ. ಅದನ್ನು ಸ್ಲೈಸ್ ಆಗಿ ಕಟ್ ಮಾಡಲಿಕ್ಕೆ. ಸೊ ಅದರಲ್ಲಿ 2 ದೊಡ್ಡ 2 ಆನಿಯನ್ ಉಂಟು. ಓಯ್ಶ್ ಕೃಷಿಲ್ ಆಪುಜ ಆಯಾಪುನ್ ಬುಡ್ಲೆ ಪಪ್ಪ ಪಾಡ್ಬೇರು. ಅದನ್ನು ಈಗ ಚಂದ ಮಾಡಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ಲೇಮ್ ದೊಡ್ಡದಿಡಿ. ಈಗ ಬೇಡ ಕೃಷಿಲ್, ಅದು ಬೇಡ. ಎಂತ ಆನಿಯನ್ ಫ್ರೈ ಮಾಡೋದು. ಈಗ ಅದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಟ್ಟಿಗೆ ಫ್ರೈ ಮಾಡಿ. ಆನಿಯನ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಚಂದ ಮಾಡಿ ಫ್ರೈ ಮಾಡಿ. ಈಗ ಆನಿಯನ್ ಫ್ರೈ ಆಯ್ತಲ್ಲ ಚಂದ, ನೋಡುವ ಸಾಕು. ಇನ್ನು ಅದಕ್ಕೆ ಮಟನ್ ಸೇರಿಸಿ. ಮಟನ್ 1 ವಿಷಲಲ್ಲಿ ಚಂದ ಬೆಂದಿದೆ. ನೀರು ಕೂಡ ಹಾಕದಾ? ಬೇಡ, ಅದಾಮೇಲೆ ಹಾಕ್ಬೋದು. ಮಟನ್ ಅಂತ ಹಾಕಿ. ನೀರು ಬಿದ್ರೆ ಏನಾಗುದಿಲ್ಲ? ಇಲ್ಲ. ಈಗ ಅದಕ್ಕೆ ಮಸಾಲ ಹಾಕಿ, ಇದು ಆನಿಯನ್ ಪೇಸ್ಟ್ ಹಾಕಿ. ಒಂದ್ಸತಿ ಮಿಕ್ಸ್ ಮಾಡಿ. ಸಾಕು ಮಿಕ್ಸ್ ಮಾಡಿದ್ದು. ಈಗ ಅದು ಗ್ರೀನ್ ಪೇಸ್ಟ್ ಅದು ಸಹ ಹಾಕಿ.
ಈಗ ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇರಲಿ ಹಾಗೆ. ಹಾಂ, ಈಗ ಸಾಕು. ಇದು 2 ಕಪ್ ಅಕ್ಕಿ ನಾವಿಲ್ಲಿ ತಗೊಂಡಿದ್ದೇವೆ. ಸೊ 2 ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕಲಿಕ್ಕೆ. ಸೊ ಈಗ ನಾವು ಅದು ಮಟನ್ ಬೆಂದ ನೀರು ಹಾಗೆ ನಾವು ಪೇಸ್ಟ್ ಮಾಡಲಿಕ್ಕೆಲ್ಲ ಸ್ವಲ್ಪ ನೀರು ಹಾಕಿದ್ದೇವಲ್ಲ. ಸೊ ಹಾಗಾಗಿ ನಾವೊಂದು 3 ಕಪ್ ನೀರು ಹಾಕ್ಕೊಳ್ಲಿಕ್ಕೆ ಇಲ್ಲಿ. ನೀರದು ಬಿಸಿ ಮಾಡಿ ತಂದಿದ್ದೇನೆ ನಾನು ನೀರನ್ನು. ಸೊ ಬಿಸಿ ಮಾಡಿದ್ರಿಂದ ನಮಗೆ ಈಸಿ ಆಗ್ತದೆ ಇದು ಕುಕ್ ಆಗಲಿಕ್ಕೆ. ರೈಸ್ ಬೇಗ ಕುಕ್ ಆಗ್ತದೆ. ಅದು ಪೂರ ಹಾಕಬೇಡಿ, ಅದರಲ್ಲಿ ಒಂದು 3 ಗ್ಲಾಸ್ ಆಗುವಷ್ಟು ಹಾಕಬೇಕು. ಇನ್ನೊಂದು ಸ್ವಲ್ಪ ಹಾಕಿ. ಹಾಂ, ಸಾಕೀಗ. ಮಿಕ್ಸ್ ಮಾಡಿ ಅದನ್ನು ಮುಚ್ಚಿಡಿ. ಈಗ ಅದು ಮಟನ್ ಕುದಿ ಬರ್ತಾ ಉಂಟಲ್ಲ. ಸೊ ಈಗ ನಾವು ಅಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಅದರಲ್ಲಿ 2 ಗ್ಲಾಸ್ ಅಕ್ಕಿ ಉಂಟು, ಅದನ್ನು ತೊಳೆದು ತಗೊಂಡಿದೆ. ಸೊ ಅದನ್ನು ಆ್ಯಡ್ ಮಾಡಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ. ಅಕ್ಕಿ ಹಾಕಿದ್ರಲ್ಲ, ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಉಪ್ಪು ಮತ್ತು ಹುಳಿ ಖಾರ ಎಲ್ಲ ಈ ಮೂಮೆಂಟಲ್ಲಿ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಬೇಕಂತ ಇದ್ದರೆ ಉಪ್ಪು ಹುಳಿ ಖಾರವನ್ನು ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಲಿಂಬೆ ಹುಳಿಯನ್ನು ಹಾಕಿ, ಹಾಗೆ ಸ್ವಲ್ಪ ಉಪ್ಪು ಚಪ್ಪೆ ಉಂಟು, ಸೊ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಹಾಂ, ಸಾಕು ಸಾಕು ಕೃಷಿಲ, ಜಾಸ್ತಿ ಆಯಿತು. ಹಾಂ, ಸಾಕು ಸಾಕು. ಆಲ್ರೆಡಿ ಮೊಸರು ಹಾಕಿದೆ ಅಲ್ಲ, ಹಾಗಾಗಿ ಅದಕ್ಕೆ ಜಾಸ್ತಿ ಲಿಂಬೆ ಹುಳಿ ಹಾಕುವ ಅವಶ್ಯಕತೆ ಬರುವುದಿಲ್ಲ. ಸೊ ಉಪ್ಪು ಸಹ ಈಗ ಆಲ್ರೆಡಿ ಮಟನ್ ಬೇಯಲಿಕ್ಕೆ ಹಾಕಿದೆ. ಈಗ ಅಕ್ಕಿಗೆಲ್ಲ ಎಷ್ಟು ಬೇಕಷ್ಟು ಹಾಕಿದರೆ ಸಾಕು. ಸ್ವಲ್ಪ ಸಾಕಾಗ್ತದೆ. ಸಾಕು. ಅದನ್ನು ಒಮ್ಮೆ ತಿರುಗಿಸಿ. ಈಗ ಮೇಲೆಗೆ ಒಂದು 2 ಸ್ಪೂನ್ ತುಪ್ಪ ಹಾಕಿ, ಅದು ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಕೊಡ್ತದೆ. ಇನ್ನೊಂದು ಸ್ವಲ್ಪ ಹಾಕಿ. ಇನ್ನು ಲಿಡ್ ಮುಚ್ಚಿ ಚಿಕ್ಕ ಫ್ಲೇಮ್ನಲ್ಲಿ ಬೇಯಿಸುವ. ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 5 to 10 ಮಿನಿಟ್ಸ್ ಕುಕ್ ಮಾಡಿದರೆ ಸಾಕು. ಅಲ್ಲಿಗೆ ಆಗ್ತದೆ. ಹಾಂ, ಬಿರಿಯಾನಿ ರೆಡಿ ಆಗ್ತದೆ ತಿನ್ನಲಿಕ್ಕೆ. ಹಾಂ, ಈಗ ಒಂದ್ಸತಿ ನೋಡಿ, ಒಂದ್ಸತಿ ಮಿಕ್ಸ್ ಮಾಡಿ. ಅದರದ್ದು ವಾಟರ್ ಕಂಟೆಂಟ್ ಎಲ್ಲ ಕಡಿಮೆ ಆಗ್ತಾ ಉಂಟಲ್ಲ. ಸೊ ಅದಾದಮೇಲೆ ಚಿಕ್ಕ ಫ್ಲೇಮ್ ಇಟ್ಟು ಬೇಯಲಿಕ್ಕೆ ಇಟ್ಟರೆ ಆಯಿತು. ಬೆಚ್ಚುಂಡು ಮುದ್ದೆ. ಸರಿ, ಈಗ ಬಿರಿಯಾನಿ ಟೇಸ್ಟ್ ಮಾಡಿ ಹೇಳ್ತೇವೆ. ನನ್ನ ರೆಸಿಪಿ ನೀವು ಮಾಡಿ ಹೇಗಾಗಿದೆ ಅಂತೇಳಿ. ಹಾಂ, ತಿತ್ತಿ ಬಾಯ್ಲ್ಡ್ ಎಗ್ ಉಂಟು. ಒಂದು ಟೇಸ್ಟ್ ಮಾಡ್ತೀವಿ. ರೈಸ್ ನೋಡಿ, ಬೆಂದಿದ್ದು ಕೂಡ ಕರೆಕ್ಟ್ ಆಗಿದೆ. ರೈಸ್ ಕೂಡ ಭಾರಿ ಚೆನ್ನಾಗಿದೆ, ಖಾರ ಸಹ ಆಗಿದೆ. ಮಟನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಅಲ್ಲ, ಸೊ ಒಳ್ಳೆ ಉಪ್ಪೆಲ್ಲ ಹೀರ್ಕೊಂಡಿದೆ, ಒಳ್ಳೆ ಇಳ್ಕೊಂಡಿದೆ. ಸೊ ಚಂದ ಬೆಂದಿದೆ. ಸೊ ಭಾಳ ಚಂದ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನನ್ನ ಹಸ್ಬೆಂಡ್ ಕುಕ್ ಮಾಡಿದ್ದು. ಸೊ ನೀವು ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಕೃಷಿಲಿ ಹೇಗಾಗಿದೆ? ಎಂಚಾತಂಡೆ